ಧರ್ಮ ಸಂಸದ್ ಉದ್ಘಾಟನಾ ಸಮಾರಂಭದಲ್ಲಿ ಸಂವಿಧಾನ ಬದಲಾಗಬೇಕು ಎಂದು ಪೇಜಾವರ ಶ್ರೀಗಳು ಹೇಳಿಕೆ ನೀಡಿದ್ದರು. ಮಾತ್ರವಲ್ಲದೆ ಎಲ್ಲರಿಗೂ ಸಮಾನ ಕಾನೂನು ಬರಬೇಕು ಎಂದಿದ್ದರು. ಇದು ದಲಿತರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದಕ್ಕೆ ಸ್ಪಷ್ಟೀಕರಣ ನೀಡಿರುವ ಪೇಜಾವರ ವಿಶ್ವೇಶ್ವತೀರ್ಥ ಶ್ರೀಪಾದರು, ನಾನು ದಲಿತರಿಗೆ ಅವಮಾನ ಮಾಡಿಲ್ಲ. ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಇರುವ ಸವಲತ್ತು ಧಾರ್ಮಿಕ ಬಹುಸಂಖ್ಯಾತರಿಗೂ ಸಿಗಬೇಕು. ಧರ್ಮದ ಆಧಾರದಲ್ಲಿ ಭೇದ ಭಾವ ಮಾಡುವುದು ಬೇಡ. ನನ್ನ ಮಾತಿಂದ ಅಂಬೇಡ್ಕರ್ಗೆ ಹೇಗೆ ಅವಮಾನವಾಗುತ್ತೆ ಎಂದು ಪ್ರಶ್ನಿಸಿದರು. ಸಂವಿಧಾನಕ್ಕೆ 100 ಬಾರಿ ತಿದ್ದುಪಡಿಯಾಗಿದೆ. ಹಲವಾರು ಮಂದಿ ಸೇರಿ ಸಂವಿಧಾನ ಬರೆದಿದ್ದಾರೆ. ಅಂಬೇಡ್ಕರ್ ಒಬ್ಬರೇ ಸಂವಿಧಾನ ಬರೆದಿಲ್ಲ. ನಾನು ಮೀಸಲಾತಿ ವಿರೋಧಿಯಲ್ಲ. ದಲಿತರಿಗೆ ಮೀಸಲಾತಿ ಬೇಕು ಅನ್ನುವವರಲ್ಲಿ ನಾನು ಒಬ್ಬ ಎಂದರು. ಅಂಬೇಡ್ಕರ್ ಒಬ್ಬನೇ ಮಾಡಿದ್ದಾರೆ. ಎಲ್ಲ ತಜ್ಞರು ಮಾಡಿದ್ದು ಸಂಸತ್ತು ಅಂಬೇಡ್ಕರ್ ಒಬ್ಬನೇ ಎಲ್ಲರಿಗೂ ಒಪ್ಪಿಗೆಯಾಗಿದೆ. ಆದರೆ ಎಷ್ಟು ತಿದ್ದುಪಡಿಯಾಗಿದೆ. ಆಮೇಲೆ ಸಂವಿಧಾನದಲ್ಲಿ ಎಷ್ಟು ತಿದ್ದುಪಡಿಯಾಗಿದೆ. ಈ ತಿದ್ದುಪಡಿ ನಮಗೆ ದಲಿತರಿಗೆ ವಿರೋಧಿಯಾಗಿದೆ, ದಲಿತರಿಗೆ ಅನುಕೂಲವಾಗಿದೆ. ದಲಿತ ವಿರೋಧಿಯ ತಿದ್ದುಪಡಿಯಾಗಿದೆ. 100 ತಿದ್ದುಪಡಿಯಾಗಿದೆ. ಸುಮ್ಮನೆ ಅರ್ಥ ಮಾಡಿದ್ದಾರೆ. ನಾವು ದಲಿತ ವಿರೋಧಿ ಮೀಸಲಾತಿ ವಿರೋಧಿ. ನಾವು ಮೀಸಲಾತಿಯನ್ನು 50% ಮೀಸಲಾತಿ ಇರಬೇಕು ಅಂತ ಅದಕ್ಕೆ 50% ಸುಪ್ರೀಂ ಕೋರ್ಟ್ ಅದಕ್ಕೆ ನಾವು ಒಪ್ಪಿಕೊಟ್ಟಿದ್ದೇವೆ. ಮೀಸಲಾತಿ ವಿರೋಧಿ. ನಾನು ಈ ಹಿಂದೆ ಹರಿಜನರ ಕೇರಿಗೆ ಹೋಗಿದ್ದೆ. ಅಂದು ಸಾಕಷ್ಟು ವಿರೋಧ ಬಂದಿತ್ತು. ಸ್ವಾಮೀಜಿಗಳು ಜನರು ವಿರೋಧಿಸಿದ್ದರು. ಇಂದು ಅಸ್ಪೃಶ್ಯತೆ ಪ್ರಮಾಣ ಕಡಿಮೆಯಾಗಿದೆ. ಅಂದು ವಿರೋಧಿಸಿದ ಮಠಾಧಿಪತಿಗಳು ಇಂದು ಜೊತೆಯಾಗಿದ್ದಾರೆ. ಉಡುಪಿಯಲ್ಲಿ ಪಂಕ್ತಿ ಭೇದ ಆಚರಣೆ ವಿಚಾರದ ಬಗ್ಗೆ ಮಾತನಾಡಿದ ಪೇಜಾವರ ಶ್ರೀ, ಪಂಕ್ತಿ ಭೇದ ಆಚರಣೆ ಜಾರಿಯಲ್ಲಿ ಇಲ್ಲ. ಎಲ್ಲರಿಗೂ ಒಂದೇ ಪಂಕ್ತಿಯಲ್ಲಿ ಊಟ ಮಾಡ್ತಾರೆ. ಪಂಕ್ತಿ ಭೇದ ಇಲ್ಲ ಅಂತ ಹೇಳಲ್ಲ. ಕೆಲವೆಡೆ ಇದೆ. ಹೆಚ್ಚಿನ ಮಟ್ಟದಲ್ಲಿ ಬದಲಾವಣೆ ಆಗ್ತಾ ಇದೆ. ಅಸ್ಪೃಶ್ಯತೆಗೂ ಜಾತಿ ವ್ಯವಸ್ಥೆಗೂ ಸಂಬಂಧವಿಲ್ಲ. ಮನುವಾದಕ್ಕೂ ವಿಎಚ್ಪಿಗೂ ಸಂಬಂಧವಿಲ್ಲ. ಇದಕ್ಕೆ ವಿರುದ್ಧವಾಗಿ ಕಾರ್ಯಕರ್ತರನ್ನ ರೆಡಿ ಮಾಡ್ತಾ ಇದ್ದಾರೆ. ಜಾತ್ಯತೀತವಾದಿಗಳು ಸಂಘವನ್ನ ದಲಿತ ವಿರೋಧಿಗಳು ಎಂದು ಬಿಂಬಿಸ್ತಾ ಇದ್ದಾರೆ. ಜಾತಿ ಪದ್ಧತಿ ವಿರೋಧ ಸಂಘದಿಂದಲೇ ಪ್ರಾರಂಭವಾಯಿತು ಎಂದು ಹೇಳಿದರು.